ಅಂದರೆ ಆರಂಭದಲ್ಲಿ ಸ್ಯಾಲ್ರಿ ಇದ್ದದ್ದು. ಬಟ್ ಫೇಸ್ ಓಕೆ, ನಿಮ್ಮ ವಾಯ್ಸ್ ಎಲ್ಲ ಕರೆಕ್ಟ್ ಇಲ್ಲ. ಫಸ್ಟ್ ಟೈಮ್ ನನಗೆ ಇಂಟರ್ವ್ಯೂ ಸಿಕ್ಕಿದ್ದು ಇಂಗ್ಲೀಷಲ್ಲಿ. ಅದರಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನಾವು ಏನಾದರೂ ಮಾಡಬೇಕು ಅಂತ ನಮಗೆ ಹಠ ಇದ್ದರೆ ಅದು ಎಷ್ಟೇ ಕಷ್ಟ ಆಗಲಿ ಅದು ಮಾಡಬೇಕು. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಸೊ ಮೊನ್ನೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ದಿನ ಆಯಿತು, ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಏನಾದರೂ ಕ್ವೆಶನ್ ಕೇಳಲಿಕ್ಕಿದ್ರೆ ಅಥವಾ ಏನಾದರೂ ಕೇಳಲಿಕ್ಕಿದ್ರೆ ಕೇಳಿ, ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೇನೆ ಅಂತ ಹೇಳಿದೆ. ಸೊ ತುಂಬ ಜನ ತುಂಬ ಕ್ವೆಶನ್ ಕೇಳಿದರು. ಸೊ ಅವರ ಹೆಸರು ಮತ್ತು ಅವರು ಏನು ಕ್ವೆಶನ್ ಕೇಳಿದ್ರಿಂದ ಬರೆದಿಟ್ಕೊಂಡಿದ್ದೇನೆ. ಜಸ್ಟ್ ಒಮ್ಮೆ ರೀಡ್ ಮಾಡ್ತೇನೆ. ಇದರಲ್ಲಿ ಒಂದು ವಿಷಯವನ್ನು ತಗೊಂಡು ಇವತ್ತು ನಾನು ಹೇಳಲಿಕ್ಕಿದ್ದೇನೆ, ಅದಕ್ಕೆ ಆನ್ಸರ್ ಮಾಡಲಿಕ್ಕಿದ್ದೇನೆ. ಸೊ ವರ್ಣಿತಾ ಮಹೇಶ್ ಅಂತ ಲೈಫ್ ಜರ್ನಿ ಬಗ್ಗೆ ವಿಡಿಯೋ ಮಾಡಿ ಅಂತ ಮೆಸೇಜ್ ಹಾಕಿದ್ದಾರೆ. ಆ್ಯಂಡ್ ಶ್ಯಾಮಲಾ ಕಾಣಿಯೂರು ಅಂತ, ನೀವು ಹೇಗೆ ಟಿ ವಿ ಆ್ಯಂಕರ್ ಆದ್ರಿ, ಏನು ಕಲಿಬೇಕು ಅಕ್ಕ ಅದಕ್ಕೆ ಅಂತ ಮೆಸೇಜ್ ಮಾಡಿದ್ದಾರೆ. ಆ್ಯಂಡ್ ಇವರು ಎಂಥವ್ರ ಹೆಸರು ಜಯಪ್ರಕಾಶ್ ಗೌಡ ಅಂತ. ಸೊ ಗುರುಗಾಣಿಗ ಡೇಟ್ ಆಫ್ ಬರ್ತ್ ಅಂದರೆ ನನ್ನ ತಮ್ಮನ ಡೇಟ್ ಆಫ್ ಬರ್ತ್ ಹೇಳಬೇಕಂತೆ. ಅವನು ಸ್ವಲ್ಪ ದೊಡ್ಡವನಾಗೆ ಕಾಣ್ತಾನೆ, ಬಟ್ ಅವನಿಗೆ ಇನ್ನೂ ಕೂಡ 19. ಸೊ ಅದರ ಬಗ್ಗೆ ಕೂಡ ಹೇಳ್ತೇನೆ ನಿಮಗೆ. ಮತ್ತು ವಿರೂಪಾಕ್ಷ ಅವರು ಲೈಫ್ ಜರ್ನಿ ಬಗ್ಗೆ ವಿಡಿಯೋ ಪ್ಲೀಸ್ ಅಂತ ಹಾಕಿದ್ದಾರೆ. ಆ್ಯಂಡ್ ಲೈಫ್ ಸ್ಟೋರಿ ಬಗ್ಗೆ ಹಾಕಿ ಅಂತ ಹೇಳಿ ಭಾಗ್ಯ. ನಾರಾಯಣ್ ಎಸ್ ಜೈನ್ ಚಾಲೆಂಜ್ ವಿಡಿಯೋ ವಾಂಡಲ್ಲ ಪಾಡ್ಲೆ ಅಂತ ಮೆಸೇಜ್ ಹಾಕಿದ್ದಾರೆ. ಮದುವೆ ಐತೆ ಅಲ್ವಾ, ವಿಶೇಷ ಏನಾದರೂ ಉಂಟಾ ಅಂತ ಕೇಳಿ ಚೈತ್ರ ಏಲಿಯಾ ಅವರು ಮೆಸೇಜ್ ಹಾಕಿದ್ದಾರೆ. ಆ್ಯಂಡ್ ಜ್ಞಾನೇಶ್ ಅಂತ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಂತ. ಪ್ರಿಯಾ ಅವರು, ನೀವು ಹೇಗೆ ಟಿ ವಿ ಆ್ಯಂಕರ್ ಆದ್ರಿ. ಚೈತನ್ಯ, ನೀವು ಮಾತಾಡೋ ವಾಯ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಬೇರೆಯೇ ಇರುತ್ತೆ, ಅದು ಹೇಗೆ ಅಂತ. ಮತ್ತು ಶಂಕರಪ್ಪ ಅಂತ, ಮೊನ್ನೆನೇ ಹೇಳಿದೆ ಪ್ಲೀಸ್ ಅಮ್ಮನ ಜೊತೆ ಒಂದು ವ್ಲಾಗ್ ಮಾಡಿ ಸಸ್ ಅಂತ. ಆಲ್ರೆಡಿ ಅಮ್ಮನ ಜೊತೆ ವ್ಲಾಗ್ ಮಾಡಿದ್ದೇನೆ, ಇದು ತುಂಬ ದಿನ ಆಯಿತು. ಸೊ ಹಾಗಾಗಿ ಇವತ್ತು ನೋಡ್ತಿದ್ದೇನೆ ಅಷ್ಟೇ, ಅಮ್ಮನ ಜೊತೆ ವ್ಲಾಗ್ ಮಾಡಿದ್ದೇನೆ. ಸೊ ಯೂಟ್ಯೂಬ್ ಚಾನಲಲ್ಲಿದೆ ನೋಡಿ. ಮತ್ತು ಲಲಿತಾ ರಮೇಶ್ ಅಂತ, ಮೊನ್ನೆಯ ಬಿರಿಯಾನಿ ಸೂಪರ್, ಬೇರೆ ವೆರೈಟಿ ರೆಸಿಪಿ ಯಾವಾಗ ಅಂತ ಕೇಳಿದ್ದಾರೆ. ಅದನ್ನು ಚಿಕ್ಕಮ್ಮ ಮಾಡಿದ್ದು. ಸೊ ಆದಷ್ಟು ಬೇಗ ಅದರ ರೆಸಿಪಿ ಬರುತ್ತೆ, ಅವ್ರು ಹೇಳಿದ್ದಾರೆ ಮಾಡ್ತೇನೆ ಅಂತ. ಆ್ಯಂಡ್ ಚರಣ್ ಅವರು, ನಿಮ್ಮ ಗ್ಯಾಂಗ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ. ಮೋಸ್ಟ್ಲಿ ಬ್ಲಾಗಲ್ಲಿ ತುಂಬ ಜನ ಬರ್ತೇವಲ್ಲ, ಅವರ ಗ್ಯಾಂಗ್ ಆಗಿರಬೇಕು, ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಖಂಡಿತ. ಮಿಸ್ ದೀಪ್ಸ್ ಅಂತ ಉಂಟು, ಅಯ್ಯೋ ನೀವು ಯಾಕಿಷ್ಟು ಚಂದ ಮಾರ್ರೆ, ನನಗೆ ನಿಮ್ಮ ಮೇಲೆ ಕ್ರಶ್ ಆಗಿದೆ ಅಕ್ಕ ಅಂತ ಮೆಸೇಜ್ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಿಸ್ ದೀಪ್ಸ್ ಅಂತ ಉಂಟು ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಪವನ್ ನೆಕ್ಸ್ಟ್ ಪ್ಲ್ಯಾನ್ಸ್ ಇಸ್ ಅಂತ ಮೆಸೇಜ್ ಹಾಕಿದ್ದಾರೆ. ಮತ್ತು ಆಲ್ಮೋಸ್ಟ್ ಚಾಲೆಂಜ್ ವ್ಲಾಗ್ ಆ ಥರವೇ ಕಮೆಂಟ್ ಮೆಸೇಜ್ ಎಲ್ಲ ಬಂದಿರುವಂಥದ್ದು. ಸೊ ಇಷ್ಟು ಸದ್ಯಕ್ಕೆ. ಅದರಲ್ಲಿ ಎಲ್ಲದರಲ್ಲೂ ನನಗೆ ರಿಪೀಟ್ ಆಗಿರುವಂಥದ್ದು ಹೇಗೆ ಅಂತ ಹೇಳಿದರೆ, ನೀವು ಹೇಗೆ ಆ್ಯಂಕರ್ ಆದ್ರಿ ಅಂತ. ಸೊ ಅದರ ಬಗ್ಗೆ ನಾನು ಮಾತಾಡುವಂತ ಹೇಳಿಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೇನೆ. ಬೇರೆದಕ್ಕೆ ನೀವೇನು ಕ್ವಶನ್ ಕೇಳಿದ್ರೆ ಅದಕ್ಕೆ ಪ್ರತಿಯೊಂದಕ್ಕೆ ಆನ್ಸರ್ ಮಾಡ್ತೇನೆ. ಬಟ್ ಆ್ಯಂಕರ್ ಹೇಗಾದ್ರಿ ಅಂತ ಹೇಳೋದ್ರ ಬಗ್ಗೆನೇ ತುಂಬ ಉದ್ದ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಅದರ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ ಅಂತ. ಸೊ ನಾನು ಹೇಗೆ ಆ್ಯಂಕರ್ ಆದೆ ಅಂತ ಹೇಳಿದರೆ, ನನಗೆ ಆ್ಯಂಕರ್ ಆಗಬೇಕು ಅಂತ ಐಡಿಯಾ ಕೂಡ ಇರಲಿಲ್ಲ. ಜಸ್ಟ್ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಇನ್ವಾಲ್ವ್ ಆಗಿದೆ. ಅಂದರೆ ನಾನು ಡ್ರಾಮಾ ಆರ್ಟಿಸ್ಟ್ ಆಗಿದ್ದೆ PUC ಇರಬೇಕಾದ್ರೆ. ಒಂದು 5 ವರ್ಷ ಡ್ರಾಮಾ ಕಲಾವಿದೆ, ಅಂದರೆ ರಂಗಭೂಮಿ ಕಲಾವಿದೆ ಆಗಿದ್ದೆ. ಸೊ ಆ ಟೈಮಲ್ಲಿ ಒಬ್ಬರು ವ್ಯಕ್ತಿ ಹೇಳಿದರು, ನೀವು ಜರ್ನಲಿಸಮ್ ತೆಕ್ಕೋ, ನಿಮಗೆ ಹೆಲ್ಪ್ ಆಗುತ್ತೆ, ಈ ಡ್ರಾಮಾ ಫೀಲ್ಡ್, ಡ್ಯಾನ್ಸ್ ಫೀಲ್ಡ್ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಜರ್ನಲಿಸಮ್ ಫೀಲ್ಡನ್ನು ಚೂಸ್ ಮಾಡಿಕೊಂಡೆ. ವಿವೇಕಾನಂದ ಕಾಲೇಜು ಪುತ್ತೂರು, ಇಲ್ಲಿ ನಾನು 3 ವರ್ಷ ಜರ್ನಲಿಸಮಲ್ಲಿ, ಅಂದರೆ BA ಅಲ್ಲಿ ಜರ್ನಲಿಸಮ್ ಅಂತ ಕೋರ್ಸ್ ಬರುತ್ತೆ. ಸೊ ಅದನ್ನು ಚೂಸ್ ಮಾಡಿಕೊಂಡು ಅಲ್ಲಿ ಕಲಿತೆ. ನಾನು 2 ವರ್ಷ ಏನೂ ಆ್ಯಕ್ಟಿವ್ ಇರಲಿಲ್ಲ. 2 ವರ್ಷ ಆ್ಯಂಕರ್ ಆಗಬೇಕು ಅಥವಾ ಏನೂ ಆಗಬೇಕು ಆ ಥರ ನನಗೆ ಒಂದು ಐಡಿಯಾ ಕೂಡ ಇರಲಿಲ್ಲ. ಫೈನಲ್ ಇಯರ್ ಇರಬೇಕಾದ್ರೆ ಸ್ವಲ್ಪ ಜವಾಬ್ದಾರಿ ಬಂತು. ಅಂದರೆ ನಾನು ಸೆಕೆಂಡ್ ಇಯರ್ ತನಕ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡೋದು ಗೊತ್ತಿದೆ ಅಲ್ಲ ನಿಮಗೆ, ಕ್ಯಾಂಟೀನಿಗೆ ಹೋಗೋದು ಅಥವಾ ಎಲ್ಲಿಯಾದರೂ ತಿರುಗಾಡಿಗೆ ಹೋಗೋದು, ಇದೇ ಆಯಿತು ಫ್ರೆಂಡ್ಸ್ ಜೊತೆ. ಬಟ್ ನನಗೆ ಜವಾಬ್ದಾರಿ ಅಂತ ಬಂದದ್ದು ಫೈನಲ್ ಇಯರ್ ಡಿಗ್ರಿಯಲ್ಲಿ. ಯಾಕಂತ ಹೇಳಿದರೆ ನಮ್ಮ ಭವ್ಯ ಮ್ಯಾಮ್ ಅಂತ, ಸೊ ವಿವೇಕಾನಂದ ಕಾಲೇಜಿನ ಈಗ HOD ಆಗಿದ್ದಾರೆ ಜರ್ನಲಿಸಮ್ ಡಿಪಾರ್ಟ್ಮೆಂಟಿದ್ದು. ಸೊ ಅವರು ಒಂದು ಮಾತು ಹೇಳಿದ್ರು ನನಗೆ, ಫ್ರೆಂಡ್ಸ್ ಜೊತೆ ಇದ್ದರೆ ಏನೂ ಮಾಡಲಿಕ್ಕಾಗಲ್ಲ. ಅಂದರೆ ಈಗ ಫ್ರೆಂಡ್ಸ್ ನಾವು ಹೇಳ್ತೇವೆ, ನಮಗೆ ಲೈಬ್ರರಿಗೆ ಹೋಗ್ಲಿಕ್ಕೆ ಒಂದು ಇಂಟ್ರೆಸ್ಟ್ ಇರುತ್ತೆ, ಲೈಬ್ರರಿಗೆ ಬನ್ನಿ ಅಂತ ಕರೆದ್ರೆ
ಸೊ ಬೇಡ ನಾವು ಕ್ಯಾಂಟೀನಿಗೆ ಹೋಗುವಂತ ರೂಟ್ ಚೇಂಜ್ ಆಗುತ್ತೆ. ಸೊ ಫ್ರೆಂಡ್ಸ್ ಜೊತೆ ಇದ್ದರೆ ಇದು ಪ್ರಾಬ್ಲಮ್. ನೀವು ಸಿಂಗಲ್ ಆಗಿರಿ, ಆಗ ನಿಮಗೆ ನೀವು ಎಲ್ಲಿ ಹೋಗಬೇಕು, ಏನು ಅಚೀವ್ಮೆಂಟ್ ಮಾಡಬೇಕು ಎಲ್ಲವೂ ನಿಮಗೆ ಈಸಿ ಆಗುತ್ತೆ. ಫ್ರೆಂಡ್ಸ್ ಜೊತೆ ಇದ್ದರೆ ನಿಮ್ಗೆ ಏನೂ ಆಗಲ್ಲ ಅಂತ ಒಂದು ಮಾತು ಹೇಳಿದ ನೆನಪು ನನಗೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ನನಗೆ ಏನಾದರೂ ಸಕ್ಸಸ್ ಆಗಬೇಕು, ಅಚೀವ್ಮೆಂಟ್ ಮಾಡಬೇಕು, ಜಾಬ್ ಅದು ಡಿಗ್ರಿ ಆದ ತಕ್ಷಣ ನನಗೆ ಜಾಬ್ ಆಗಬೇಕು, ಅದೆಲ್ಲ ನನ್ನ ತಲೆಯೊಳಗಿದ್ದರಿಂದ ನಾನು ಎಲ್ಲವನ್ನ ಫ್ರೆಂಡ್ಶಿಪ್ ಅದೇನು ಅಂತ ಎಲ್ಲವನ್ನು ಸ್ವಲ್ಪ ದೂರ ಇಟ್ಟು ಆದಷ್ಟು ಸಿಂಗಲ್ ಆಗಲಿಕ್ಕೆ ಟ್ರೈ ಮಾಡಿದೆ. ಎಲ್ಲಿ ಹೋಗೋದಾದ್ರೂ ಒಬ್ಬಳೇ ಹೋಗೋದು. ರಿಪೋರ್ಟಿಂಗ್ ಮಾಡ್ತಾ ಇದ್ದೆ, ಅಂದರೆ ರೇಡಿಯೋ ಪಂಚಚಂದ್ರದಲ್ಲಿ ರಿಪೋರ್ಟರ್ ಆಗಿದ್ದೆ. ಅದು ರೇಡಿಯೋ ಇದು. ಸೊ ಅದರಲ್ಲಿ ರಿಪೋರ್ಟರ್ ಆಗಿದ್ದೆ. ಸೊ ಅದರ ಪ್ರೋಗ್ರಾಮ್ಗೆ ಹೋಗೋದಾಗಿರ್ಬೋದು, ಮತ್ತು ಎಡಿಟಿಂಗ್ ಕಲಿಯೋದಾಗಿರ್ಬೋದು, ಮತ್ತು ರೇಡಿಯೋ ವಾಯ್ಸ್ ಎಡಿಟಿಂಗ್ ಆ ಥರ ಎಲ್ಲ. ಸೊ ಹೇಗೆ ಅದನ್ನು ರೇಡಿಯೋ ಹೇಗೆ ಬರುತ್ತೆ ಅದನ್ನೆಲ್ಲ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋದಾಗಿರ್ಬೋದು, ಇಂಟರ್ನ್ಶಿಪ್ ಮಾಡೋದಾಗಿರ್ಬೋದು. ಹೊಸದಿನದಲ್ಲಿ ಇಂಟರ್ನ್ಶಿಪ್ ಮಾಡಿದೆ ನ್ಯೂಸ್ ಪೇಪರಲ್ಲಿ. ಆಮೇಲೆ V4 ನ್ಯೂಸಲ್ಲಿ ಇಂಟರ್ನ್ಶಿಪ್ ಮಾಡಿದೆ. ಆಗ ನನಗೆ ಎಲ್ಲ ಆಯಿತು. ಸೊ ನೆಕ್ಸ್ಟ್ ನನಗೆ ಹಠ ಇದ್ದದ್ದು ಒಂದೇ, ಕಲ್ತದ್ದು ಒಂದು ತಿಂಗಳೊಳಗೆ ನನಗೆ ಜಾಬ್ ಬರಬೇಕು. ಎಕ್ಸಾಮ್ ಆಗಿ ಕಲಿತು ಎಕ್ಸಾಮ್ ಆದ ತಕ್ಷಣ ಒಂದು ತಿಂಗಳೊಳಗೆ ನನಗೆ ಜಾಬ್ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದ್ದದ್ದಷ್ಟೇ. ಸೊ ಅದಕ್ಕೋಸ್ಕರ ನಾನು V4 ನ್ಯೂಸಲ್ಲಿ ಇಂಟರ್ನ್ಶಿಪ್ ಮಾಡಿದ್ದೆ. ಬಟ್ ನನಗೆ ಇಲ್ಲಿ ಜಾಬ್ ಆಗಿಲ್ಲ. ಒಂದು ತಿಂಗಳು ಮಾತ್ರ ನಾನು ಇಂಟರ್ನ್ಶಿಪ್ ಮಾಡಿ ನನಗೆ ಜಾಬ್ ಬೇಕಿತ್ತು. ನನಗೆ ಗೊತ್ತಿರಲಿಲ್ಲ ಅದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಹಾಗೆ ಹೇಗಿಂತ ಬೇಕು ಅಂತ. ಸೊ ಅದು ನನಗೆ ಹೆಲ್ಪ್ ಆಯಿತು V4 ನ್ಯೂಸಲ್ಲಿ. ಮತ್ತೆ ನಾನು ಮನೆಗೆ ಬಂದೆ, ಕಾಲ್ ಮಾಡಿದೆ ಎಲ್ಲ ಲೋಕಲ್ ನ್ಯೂಸ್ ಚಾನಲ್ ಯಾವುದೆಲ್ಲ ಉಂಟು ಎಲ್ಲದರ ವೇಕೆನ್ಸಿ ಕೇಳಿದ್ದೇನೆ. ಆಗ ನಮ್ಮ ಗುಡ್ಲೆಲ್ಲ ಸ್ಟಾರ್ಟ್ ಆಗಿದಷ್ಟೇ, ಸ್ಪಂದನ ಚಾನಲ್ ಆಗಿರ್ಬೋದು. ಸೊ ಎಲ್ಲದಕ್ಕೂ ನಾನು ಕಾಲ್ ಮಾಡಿದೆ. ಇಂಟರ್ನ್ಶಿಪ್ ಅಲ್ಲ, ಡೈರೆಕ್ಟ್ ಜಾಬಿಗೆ ಅಂತ ಕಾಲ್ ಮಾಡಿದೆ. ಸೊ V4 ನ್ಯೂಸಲ್ಲಿ ನಾನು ರೀಡ್ ಮಾಡಿದ್ದೆ ನ್ಯೂಸು. ಸೊ ಅದನ್ನು ಇಟ್ಕೊಂಡು ನಾನು ಎಲ್ಲ ಕಡೆಯಲ್ಲಿ ಜಾಬ್ ಕೇಳ್ತಾ ಇದ್ದೆ. ಮತ್ತು ಸ್ಪಂದನದವರು ವಿಡಿಯೋ ಕಳಿಸಿ ನೋಡುವ ಅಂತ ಹೇಳಿದರು, ಉಡುಪಿಯವರು. ಸೊ ನಾನು ಅಲ್ಲಿಗೆ ಕಳಿಸಿದ್ದೆ. ಸೊ ಅವರು ಬರಲಿಕ್ಕೆ ಹೇಳಿದರು. ಫೇಸ್ ಓಕೆ, ನಿಮ್ಮ ವಾಯ್ಸ್ ಎಲ್ಲ ಕರೆಕ್ಟ್ ಇಲ್ಲ, ಅದೇ ಸ್ವಲ್ಪ ಚೇಂಜ್ ಮಾಡಬೇಕು, ಅದು ಚೇಂಜ್ ಮಾಡುವ, ಇಲ್ಲಿ ಒಂದು ತಿಂಗಳಿರಿ ಗೊತ್ತಾಗ್ತದೆ ನಿಮಗೆ ಅಂತ. ಬಟ್ ನನಗೆ ಅಲ್ಲಿ ಕೆಲವರೆಲ್ಲ ಹೇಳಿದರು ಏನು ನನಗೆ ದೂರ ಆಗ್ತಾಯಿತ್ತು. ಸೊ ನಾನು PG ಎಲ್ಲ ಕೂತ್ಕೊಳ್ಬೇಕಾಗತ್ತಲ್ವ. ಸೊ ಅದಕ್ಕೋಸ್ಕರ ಒಂದು 2-3 ದಿನ ಇದ್ದೆ ಅಷ್ಟೇ. ಮತ್ತು ನನಗೆ ಬಿಟ್ಟು ಬಂದೆ ವಾಪಸ್. ಮತ್ತು ಕಾಲ್ ಮಾಡಿ ಲಾಸ್ಟಿಂಗೆ ಸಿಕ್ಕಿದ್ದು ಕಹಳೆ ನ್ಯೂಸ್. ಸೊ ಅಲ್ಲಿ ನನಗೆ ಹೋದ ತಕ್ಷಣ ಜಾಬ್ ಆಯಿತು ಅಂತ ಹೇಳಿದರೆ 3 ತಿಂಗಳು ಟ್ರೈನಿಂಗ್ ಬೇಕಾಗುತ್ತೆ ಅಂತ ಹೇಳಿದರು. ನನಗೆ ಅದು ಟೈಪಿಂಗ್ ಇದು ಕೊಟ್ಟಿದ್ರು ಇಂಟರ್ವ್ಯೂವಲ್ಲಿ. ಟೈಪ್ ಮಾಡಿ ಏನು ಮಾಡಿದರೆ ಅಂತ ಹೇಳಿದರೆ ನಾನು ಸೇವ್ ಮಾಡಿದೆ ಅಂತ ಹೇಳಿದೆ. ಸೊ ಅವರಿಗೆ ಬೇಕಾದದ್ದೇ, ಒಂದು ವೇಳೆ ಸಿಸ್ಟಮ್ ಆಫ್ ಆದರೆ ಸೇವ್ ಆಗಿರಬೇಕಲ್ಲ. ಸೊ ಅದೊಂದು ಐಡಿಯಾ ನಿಮ್ಮ ತಲೆಯಲ್ಲಿ ಇತ್ತಲ್ಲ, ಅದು ನನಗೆ ಇಷ್ಟ ಆಯಿತು. ನಾನು ಇಂಟರ್ವ್ಯೂ ಪಾಸ್ ಮಾಡ್ತಿದ್ದೇನೆ. ಮತ್ತು ನೀವು ಏನೇನು ಕಲೀಲಿಕ್ಕೆ ಉಂಟು ಎಲ್ಲ ಕಲೀರಿ ಇಲ್ಲೇ. ಇಂಟರ್ನ್ಶಿಪ್ ಬರೀ ಆಗಿರೋದ್ರಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಲಿಕ್ಕಿಲ್ಲ. ಸೊ 3 ತಿಂಗಳು ಟ್ರೈನಿಂಗ್ ತಗೊಳ್ಳಿ ಅಂತ. ಹತ್ತಿರ ಆಗುತ್ತಲ್ವ ಪುತ್ತೂರು, ಮಾಣಿಯಿಂದ ಪುತ್ತೂರು ತುಂಬ ಹತ್ತಿರ ಆಗುತ್ತೆ. ಸೊ ಪರವಾಗಿಲ್ಲ ಅಂತ ಹೇಳಿ ಇಂಟರ್ನ್ಶಿಪ್ಗೆ ಮಾಡಿದೆ. ಆದರೆ ನನಗೆ 1 ತಿಂಗಳಲ್ಲೇ ಸ್ಯಾಲ್ರಿ ಕೊಟ್ಟಿದ್ದಾರೆ. ಅಂದರೆ ವರ್ಕ್ ಒಳ್ಳೆಯದಿತ್ತು ಹಾಗೆ ಅಂತೇಳಿ 1 ತಿಂಗಳಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ. 7 ತಿಂಗಳು ಇಲ್ಲಿ ಕೆಲಸ ಮಾಡಿದೆ ಕಹಳೆ ನ್ಯೂಸಲ್ಲಿ. ಆಗ ನನಗೆ V4 ನ್ಯೂಸಲ್ಲಿ ಆಫರ್ ಸಿಕ್ತು. ಅದರಲ್ಲಿ ಯಾರು ಬಿಟ್ಟು ಹೋಗಿದ್ರು. ಸೊ ಹಾಗಾಗಿ ಅಲ್ಲಿ ಡಬಲ್ ಸ್ಯಾಲ್ರಿಗೆ ಆಫರ್ ಸಿಕ್ತು. ನಾನು ಫಸ್ಟಿಗೆ ಹೇಳ್ತೇನೆ, ನನಗೆ ಕಹಳೆ ನ್ಯೂಸಲ್ಲಿ ಆರಂಭದಲ್ಲಿ ಸ್ಯಾಲ್ರಿ ಇದ್ದದ್ದು ಬರೀ 5,000 ಮತ್ತು 6,000 ಆ ಥರ ಇನ್ಕ್ರೀಸ್ ಮಾಡ್ತಾಯಿದ್ರು. 3 ತಿಂಗಳಿಗೊಮ್ಮೆ ಇನ್ಕ್ರೀಸ್ ಮಾಡ್ತಾಯಿದ್ರು. ಮತ್ತು ನನಗೆ ಅಲ್ಲಿ V4 ನ್ಯೂಸಲ್ಲಿ ಆಫರ್ ಮಾಡಿದರು. ಸೊ ಡಬಲ್ ಸ್ಯಾಲ್ರಿ ಮಾಡಿದರು. ಅಲ್ಲಿ ತುಂಬ ಕಲಿತೆ ನಾನು. ಫಸ್ಟಿಗೆ ಕಲಿತಿದ್ದು ಅಲ್ಲೇ, ಕಹಳೆ ನ್ಯೂಸಲ್ಲಂತೂ ತುಂಬ ಕಲ್ತಿದ್ದೇನೆ. ನನಗೆ ಏನು ಗೊತ್ತಿಲ್ಲದಿದ್ದರೂ ಕೂಡ ಇಂಟರ್ವ್ಯೂಗೆಲ್ಲ ಕೂರಿಸಿ ಕಲಿ ಅಂತ ಹೇಳ್ತಾಯಿದ್ರು. ಸೊ ಅಷ್ಟು ಸಪೋರ್ಟ್ ಮಾಡ್ತಾಯಿದ್ರು. ತಪ್ಪಿದ್ರೆ ತಿದ್ದಿಸ್ತಾಯಿದ್ರು. ಸೊ ಅಷ್ಟು ಸಪೋರ್ಟ್ ಮಾಡ್ತಾಯಿದ್ರು. ಆ್ಯಂಡ್ ನೆಕ್ಸ್ಟ್ V4 ನ್ಯೂಸಿಗೆ ಹೋದಾಗಲೂ ಕೂಡ ಅಷ್ಟೇ, ಅಲ್ಲಿ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಕಲಿಸಿದ್ರಿಂದ ನನಗೆ ಅಂದರೆ ನನಗೆ ಇಂಟರ್ವ್ಯೂಸ್ ಎಲ್ಲ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಒಂದು ಸಲ ಏನಾಯಿತು ಅಂತ ಹೇಳಿದರೆ, ಫಸ್ಟ್ ಟೈಮ್ ನನಗೆ ಇಂಟರ್ವ್ಯೂ ಸಿಕ್ಕಿದ್ದು, ನೀವು ಹೇಳಿದರೆ ಶಾಕ್ ಆಗ್ಬೋದು, ಫಸ್ಟ್ ಟೈಮ್ ನನಗೆ ಇಂಟರ್ವ್ಯೂ ಸಿಕ್ಕಿದ್ದು ಇಂಗ್ಲೀಷಲ್ಲಿ ಇಂಟರ್ವ್ಯೂ ಮಾಡಬೇಕು. ಕೆಲವರಿಗೆ ಕನ್ನಡ ತುಳು ಬರುತ್ತೆ, ಕೆಲವರಿಗೆ ಇಂಗ್ಲೀಷ್. ಅಂದರೆ ಮಿಸ್ ಪ್ಯಾಜೆಂಟ್ ಅಂತ ಹೇಳ್ತಾರಲ್ವ. ಸೊ ಮಿಸ್ ವರ್ಲ್ಡ್ ಆ ಥರ ಹೇಳ್ತಾರಲ್ವ. ಸೊ ಅಂಥ ಏನು ಮಿಸ್ ಟೀಮ್ ಆ ಥರ ಅಂದರೆ ಅವರನ್ನು ಇಂಟರ್ವ್ಯೂ ಮಾಡಲಿಕ್ಕೆ. ಸೊ ಟೋಟಲ್ ಆಗಿ 18 ಜನ, ಒಬ್ಬರನ್ನೇ ಇಂಟರ್ವ್ಯೂ ಮಾಡೋದು ತುಂಬ ಕಷ್ಟ. 18 ಜನರನ್ನು ಅಂದರೆ 4 ಜನರನ್ನು ಕೂರಿಸಿ ಇಂಟರ್ವ್ಯೂ ಮಾಡಬೇಕು ಅಂತ. ನನಗೆ ಆಗೋದೇ ಇಲ್ಲ. ಅದು ಕೂಡ ಇಂಗ್ಲೀಷಾ, ನನಗಂತ ಖಂಡಿತ ಆಗೋದಿಲ್ಲ ಅಂತ. ಆನಂತರ ಗೌತಮ್ ಸರ್ ಅಂತ ಇದ್ದರು, ಅವರೇ ನನಗೆ ಫಸ್ಟಿಗೆ ಇಂಟರ್ವ್ಯೂ ಆಗುತ್ತೆ ನಾನು ಹೇಳ್ಕೊಡ್ತೇನೆ ಅಂತ ಹೇಳಿ ಅಲ್ಲಿ ಟೀಚರಲ್ಲಿ ಕೂತು ನನಗೆ ಹೇಳಿಕೊಟ್ಟು ಇಂಟರ್ವ್ಯೂ ಮಾಡಿರುವಂಥದ್ದು. ಫಸ್ಟ್ ಇಂಟರ್ವ್ಯೂವೇ ಪಾಸ್ ಆಗಿತ್ತು. ಅಂದರೆ 18 ಅಂದರೆ ತುಂಬ ರೀಟೇಕ್ ತುಂಬ ತಗೊಂಡಿದ್ದೇನೆ. 18 ಜನರನ್ನು ನಾನು ಇಂಟರ್ವ್ಯೂ ಮಾಡಿದೆ.
ಸೊ ಅದು ನನಗೆ ಪ್ಲಸ್ ಆಯಿತು. ಸೊ ಆನಂತರ ಧೈರ್ಯವಾಗಿ ಎಲ್ಲ ಅಂದರೆ ಡಾಕ್ಟರ್ ಶೋ ಆಗಿರ್ಬೋದು, ಇಂಟರ್ವ್ಯೂಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡ್ತಾಯಿದ್ದೆ. ಲ್ಯಾಂಗ್ವೇಜ್ ಗೊತ್ತಿಲ್ಲದಿದ್ದರೂ ಕಲಿತು ಅಂದರೆ ಕ್ವೆಶ್ಚನ್ ನೋಡಿಕೊಂಡು ಆ ಥರ ಎಲ್ಲ ತುಂಬ ನಾನು ಇಂಟರ್ವ್ಯೂಸ್ ಎಲ್ಲ ಮಾಡಲಿಕ್ಕೆ ಹೋದೆ. ಫಿಲ್ಮ್ ಇದಾಗಿರ್ಬೋದು, ಫಿಲ್ಮ್ ನವರದ್ದಾಗಿರ್ಬೋದು. ಸೊ ತುಂಬ ಜನ ಇಂಟರ್ವ್ಯೂ ಮಾಡಿದೆ. ಆ್ಯಂಡ್ ಅಲ್ಲಿ ಕೇಳಿದ್ರಲ್ವ, ನನ್ನ ಮಾತಾಡುವ ವಾಯ್ಸ್ ಬೇರೆ ಮತ್ತು ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತೇನಲ್ವ ನ್ಯೂಸಿಗೆಲ್ಲ, ಸೊ ಅದು ಬೇರೆ ಇರುತ್ತೆ ಹೇಗೆ ಅಂತ. ಎಸ್ಪೆಷಲಿ ಮೋಸ್ಟ್ಲಿ ಜರ್ನಲಿಸಮ್ ನನ್ನ ಜೂನಿಯರ್ಸ್ ಕೇಳಿರುವಂಥ ಕ್ವೆಶನ್ ಇದು. ಸೊ ಅವರಿಗೋಸ್ಕರ ಆನ್ಸರ್ ಇದಕ್ಕೆ. ಏನಿಲ್ಲ, ನಾವು ಏನಾದರೂ ಮಾಡಬೇಕು ಅಂತ ನಮಗೆ ಹಠ ಇದ್ದರೆ ಅದು ಎಷ್ಟೇ ಕಷ್ಟ ಆಗಲಿ ಅದು ಮಾಡಬೇಕು. ಈಗ ನೋಡಿ, ನನಗೆ ತುಂಬ ಜನ ಹೇಳಿದರು, ನಾನು ನ್ಯೂಸ್ ಫೀಲ್ಡಿಗೆ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ ಹೇಳಿದರು, ನಿಮ್ಮ ವಾಯ್ಸ್ ಸರಿ ಇಲ್ಲ, ದಪ್ಪ ಇದೆ ವಾಯ್ಸ್, ಕರೆಕ್ಟ್ ಆಗಬೇಕು, ಫ್ಲೋ ಕರೆಕ್ಟ್ ಇಲ್ಲ, ಕನ್ನಡ ಸರಿ ಇಲ್ಲ. ನಮ್ಮ ತುಳುವರ ಕನ್ನಡದ್ದು ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ, ಲಾಳ ತುಂಬ ಮಿಸ್ಟೇಕ್ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ರು, ಅದು ತುಂಬ ಮಿಸ್ಟೇಕ್ ಉಂಟು. ತುಂಬ ಬೈದಿದ್ರು ನನಗೆ ಕೂಡ. ಕಮೆಂಟ್ ಎಲ್ಲ ಬರ್ತಾಯಿತ್ತು, ಏನು ಮಾರಲ್ಲ, ವಾಯ್ಸ್ ಅಲ್ಲ ಅಂತ ಹಾಗೆಲ್ಲ ಕಮೆಂಟ್ ಬರ್ತಾಯಿತ್ತು. ಹಠ ಮಾಡಿ ಪ್ರತಿದಿನ ನ್ಯೂಸ್ ಪೇಪರ್ ಓದಲಿಕ್ಕೆ ಟ್ರೈ ಮಾಡಿದೆ. ಮತ್ತೊಬ್ಬರು ಅಣ್ಣ, ರಕ್ಷಿತ್ ಅಣ್ಣ ಅಂತ ಹೇಳಿ, ಅವರು ಕೂಡ ನ್ಯೂಸ್ ಫೀಲ್ಡೇ. ಸೊ ಅವರು ಹೇಳಿದರು, ನೀನು ಈ TV9 ಬರುತ್ತಲ್ಲ ಪ್ಯಾಕೇಜ್, ಸೊ ಅದನ್ನು ಅವರ ಸ್ಕ್ರಿಪ್ಟನ್ನು ಬರೆದು ಅವರು ಕೊಟ್ಟಾಗೆ ನೀನು ವಾಯ್ಸ್ ಕೊಡಲಿಕ್ಕೆ ಟ್ರೈ ಮಾಡು, ಕೊಡ್ತಾ 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 ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ ಅಂತ. ಹಾಗೆಯೇ ನನ್ನ ವಾಯ್ಸನ್ನು ನಾನೇ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಹೇಗಿದೆ, ಖರಾಬ್ ಉಂಟಾ, ಕರೆಕ್ಟ್ ಉಂಟಾ, ಆ ಥರ ಎಲ್ಲ ನೋಡಿ, ಸೊ ನೆಕ್ಸ್ಟ್ ವಾಯ್ಸ್ ಚೇಂಜ್ ಮಾಡ್ತಾ ಮಾಡ್ತಾ ಈಗ ಒಂದು ಮಟ್ಟಿಗೆ ವಾಯ್ಸ್ ಕರೆಕ್ಟ್ ಆಗಿದೆ. ಕನ್ನಡ ಕೂಡ ಅಷ್ಟೇ, ನಮ್ಮ ತುಳು ಭಾಷೆಗೆ ತುಳು ಕನ್ನಡಕ್ಕೆ ಹೋಲಿಸಿದರೆ ಸ್ವಲ್ಪ ಕನ್ನಡ ಫ್ಲೂಯೆಂಟಾಗಿ ಬರುತ್ತೆ. ಲಾಳ ಎಲ್ಲ ಈಗ ಮಿಸ್ಟೇಕ್ ಎಲ್ಲ ಇರೋದಿಲ್ಲ. ಸೊ ಈಗ ನನಗೆ ಅಷ್ಟೊಂದು 6 ವರ್ಷದ BDI ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಾವೇನಾದರೂ ಹಠ ಮಾಡಿದರೆ, ನಮಗೆ ಆಗಲೇಬೇಕು ಅಂತಿದ್ರೆ ಖಂಡಿತ ಆಗುತ್ತೆ. ಅದು ಕೂಡ ಏನು ಗೊತ್ತಾ, ನಾನು ಜರ್ನಲಿಸಮ್ ಫೀಲ್ಡಿಗೆ ಸೇರಬೇಕಾದ್ರೆ ನಮ್ಮ ಈ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ಹೆಂಗಸರು ಮಾತಾಡಿಕೊಳ್ಳೋದು, ಒಬ್ಬರ ನೋಡಿದ್ರೆ ಒಬ್ರಿಗೆ ಆಗಲಿಕ್ಕಿಲ್ಲ, ಈ ಥರ ಜಾಸ್ತಿ ಇರುತ್ತೆ ನೋಡಿ, ಹಳೆ ಕಾಲದ್ದು ಆ ಥರ ಎಲ್ಲ. ಸೊ ಅಲ್ಲಿ ಕೂಡ ಹೇಳಿದ್ರಂತೆ, ಅದೆಲ್ಲ ನಿನ್ನಂಥವರ ಮಕ್ಕಳಿಗೆ ಹೇಳಿದ್ದಲ್ಲ, ನೀವು ಪಾಪದವರಲ್ವಾ, ಜರ್ನಲಿಸಮ್ ಅಂದರೆ ಅದು TV ಆ್ಯಂಕರ್ ಹಾಗೆ ಹೀಗೆ ಅದೆಲ್ಲ ತುಂಬ ಖರ್ಚಿರುತ್ತೆ ಅಂತ ಅಮ್ಮನೇ ಹೆದರಿಸಿದ್ರಂತೆ. ಬೇಡ ಅದೆಲ್ಲ ಅವಳಿಗೆ ಹಾಗೆ ಹೀಗೆ ಅಂತ. ಬಟ್ ನನಗೆ ಅವರ ಮಾತೆ ಸ್ವಲ್ಪ ಇದು ಹಠ ಬಂತು, ನಾನು ಯಾಕೆ ತೊಗೊಳ್ಬಾರ್ದು, ನಾನು ಯಾಕೆ ನ್ಯೂಸ್ ಆ್ಯಂಕರ್ ಆಗಬಾರ್ದು. ಹಠ ಮಾಡಿ ಜರ್ನಲಿಸಮ್ ಚೂಸ್ ಮಾಡಿ ಜರ್ನಲಿಸಮಲ್ಲಿ ಮುಂದುವರೆದು. ಸೊ ಈಗ ಒಂದು ಮಟ್ಟಿಗೆ, ತುಂಬ ಅಂತ ಹೇಳಲ್ಲ, ಒಂದು ಮಟ್ಟಿಗೆ ಇದ್ದೇನೆ. ಅದೇ ಯಾರೆಲ್ಲ ಹೇಳಿದರು ನೋಡಿ, ಜರ್ನಲಿಸಮ್ ಅವರಿಗೆ ಹೇಳಿದಂಥದ್ದಲ್ಲ, ಪಾಪದವರಿಗೆ ಹೇಳಿದಂಥದ್ದಲ್ಲ ಅಂತ ಯಾರೆಲ್ಲ ಹೇಳಿದರು ನೋಡಿ, ಈಗ ಅವರೇ ಮೊಬೈಲಲ್ಲಿ ಸ್ಟೇಟಸ್ ಎಲ್ಲ ಹಾಕ್ತಾರೆ ನ್ಯೂಸ್ ಏನಾದರೂ ಓದಿದರೆ. ಸೊ ಅಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆ ಅಂತ ಹೇಳಿದರೆ ತುಂಬ ಖುಷಿಯಾಗುತ್ತೆ. ನನ್ನಮ್ಮ ಕೂಡ ಹೆಮ್ಮೆಯಿಂದ ಹೇಳ್ತಾರೆ, ನನ್ನ ಮಗಳು ಎಲ್ಲಿ ನಿಮ್ಮ ಮಗಳು ಅದು ಕೆಲಸ ಮಾಡೋದು ಅಂತ ಕೇಳಿದರೆ ಹೆಮ್ಮೆಯಿಂದ ಹೇಳ್ತಾರೆ, TV ಚಾನಲಲ್ಲಿ ಕೆಲಸ ಮಾಡೋದು ಅಂತ. ಚಾನಲ್ ಯಾವುದಾದ್ರೇನು, ನಮಗೆ ಕೆಲವರು ಕೇಳಿದರು ಸ್ಟೇಟ್ ಚಾನಲಲ್ಲಿ ಆಫರ್ ಬಂತಾ ಅಂತ. ಖಂಡಿತ ಬಂದಿದೆ, ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿದ್ದೇನೆ. ಬಟ್ ನನಗೆ ಇದೆಲ್ಲ ಬಂದಿರುವಂಥದ್ದು ನನಗೆ ಆಫ್ಟರ್ ಮ್ಯಾರೇಜ್ ಆದ ನಂತರ ನನಗೆ ಆಫರ್ ಬಂದಿತ್ತು. ಸೊ ನನಗೆ ಪರ್ಮಿಷನ್ ಇರಲಿಲ್ಲ, ಅಂದರೆ ದೂರ ಹೋಗಬೇಕಲ್ವಾ ಬ್ಯಾಂಗ್ಳೂರಿಗೆಲ್ಲ. ಸೊ ಹಾಗಾಗಿ ನಾನು ಹೋಗಲಿಲ್ಲ ಅಷ್ಟೇ. ಸೊ ಆಫರ್ ಬಂದಿಲ್ಲ ಅಂತಲ್ಲ, ಖಂಡಿತ ಬಂದಿದೆ. ಆದರೆ ಹೇಗೆ ಅಂತ ಹೇಳಿದರೆ, ಆಫರ್ ಬಂದಾಗ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ನನಗೆ ಯೂಸ್ ಮಾಡುವಂತಹ ಒಂದು ಅಪರ್ಚುನಿಟಿ ಕೂಡ ಇರಲಿಲ್ಲ. ಯಾಕಂತ ಹೇಳಿದರೆ ನನಗೆ ಗೊತ್ತು ಅಷ್ಟು ದೂರ ಹೋಗಬೇಕಲ್ವಾ. ಸೊ ಮದುವೆ ಆದ ಒಂದು 2-3 ತಿಂಗಳಲ್ಲಿ ಆಫರ್ ಬಂದದ್ದು, ಹಾಗಾಗಿ ಸೊ ನಾನು ಹೋಗಲಿಲ್ಲ. ಮುಂದೆ ನನಗೆ ಒಂದು ಡ್ರೀಮ್ ಇರುವಂಥದ್ದು ಒಂದೇ. ಇಷ್ಟರವರೆಗೆ ನಾನು ಬೇರೆ ಬೇರೆ ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಏನಿದೆ, ಸೊ ಆ ಎಕ್ಸ್ಪೀರಿಯನ್ಸನ್ನೆಲ್ಲ ಸೇರಿಸ್ಕೊಂಡು ಸೊ ನಾನೇ ಒಂದು ಚಾನಲನ್ನು ಕಟ್ಟಬೇಕು ಅಂತ ತುಂಬ ಆಸೆ ಇದೆ. ಈಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಅದೇ ರೀತಿ ಒಂದು ಚಾನಲನ್ನು ಕಟ್ಟಬೇಕು ಅಂತ ತುಂಬ ಆಸೆ ಇದೆ. ಯಾವಾಗ ಈಡೇರುತ್ತೋ ಅಂತ ಗೊತ್ತಿಲ್ಲ, ಆದಷ್ಟು ಬೇಗ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೇನೆ. ಅದೇ ರೀತಿ ಸೊ ಹೀಗೆ ನನ್ನ ಹಾಗೆ ಒಂದು ಹಠ ಇರುತ್ತಲ್ಲ ನೋಡಿ, ನಾನು ಆಗಬೇಕು, ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು, ಅಥವಾ ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ದವರಿಗೆ ಸೊ ಟ್ರೈನಿಂಗ್ ಥರ ಕೊಡುವ ಅಂತ ಕೂಡ ಇದ್ದೇನೆ. ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಬೇಕು. ಹಾಗಾಗಿ ಈ ವ್ಲಾಗ್ ಕೂಡ ಮಾಡೋದಕ್ಕೆ ರೀಸನ್ ಅದೇ. ಈಗೆಲ್ಲ ಒಂದು 2-3 ವರ್ಷ ಆದ ನಂತರ, ಅಂದರೆ ನನಗೆ ತುಂಬ ಜನ ಕೇಳಿದರು, ನಮ್ಮ ಪಕ್ಕದ ಮನೆಯವರಾಗಿರ್ಬೋದು, ಕೆಲವರು ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಮೆಸೇಜಲ್ಲೇ ಇರುತ್ತೆ, ಅವ್ರು ಫಾಲೋ ಮಾಡೋದಿಲ್ಲ, ಜಸ್ಟ್ ಒಂದು ರಿಕ್ವೆಸ್ಟ್ ಮೆಸೇಜಲ್ಲೇ ಇರುತ್ತೆ. ನಾನು ನಿಮಗೆ ಬೇಕಾದರೆ ಅದರ ಸ್ಕ್ರೀನ್ ಶಾಟ್ ಹಾಕ್ತೇನೆ.
ನೀವು ಆ್ಯಂಕರ್ ಆದ್ರಲ್ವಾ, ಸೊ ನಮಗೆ ಅದು ಹೇಗೆ ಆಗೋದು ಅಂತೆಲ್ಲ ಹೇಳ್ತೀರ, ಅದಕ್ಕೆ ಯಾವ ಕೋರ್ಸ್ ಹಾಗೆ ಹೀಗೆ ಅಂತ ತುಂಬ ಜನ ಕೇಳಿದರು. ಸೊ ಅದಕ್ಕೋಸ್ಕರ ಅದರದ್ದೇ ಒಂದು ಏನಾದರೂ ಅವರಿಗೆ ಯೂಸ್ ಆಗುವ ಥರ ಏನಾದರೂ ಟ್ರೈನಿಂಗ್ ಆ ಥರ ಏನಾದರೂ ಮಾಡೋದು, ಅಥವಾ ನಿಮ್ಮ ಯೂಟ್ಯೂಬ್ ಮೂಲಕ ಅವರಿಗೆ ಇನ್ಫಾರ್ಮೇಷನ್ ಕೊಡೋದು. ಸೊ ಈ ಥರ ಎಲ್ಲ ಪ್ಲ್ಯಾನ್ ಉಂಟು. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ಅದು ಕೂಡ ಮಾಡ್ತೇನೆ. ಆ್ಯಂಡ್ ತುಂಬ ಕ್ವೆಶನ್ಸ್ ಕೇಳಿದ್ದೀರಾ, ಸೊ ಎಲ್ಲ ಕ್ವೆಶನ್ಗೂ ಕೂಡ ಆದಷ್ಟು ಬೇಗ ಆನ್ಸರ್ ಮಾಡ್ತೇನೆ. ಸೊ ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೇನೆ. ನಂದು ಕೂಡ ಅಷ್ಟೇ, ನ್ಯೂಸ್ ಓದುವಾಗಾಗಿರ್ಬೋದು, ನಾವು ಈಗ ನಾರ್ಮಲ್ ಆಗಿ ಮಾತಾಡೋ ಥರ ಇತ್ತು. ಸೊ ಈಗ ಒಂದು ನ್ಯೂಸ್ ಸ್ಟೈಲಲ್ಲಿ ಹೋಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರೋಂಥ ಪ್ರಾಕ್ಟೀಸ್. ಯಾವಾಗ ನಾವು ಪ್ರಯತ್ನ ಜೊತೆಗೆ ಪ್ರಾಕ್ಟೀಸ್ ಮಾಡ್ತೇವೋ, ಸೊ ಆಗ ನಮಗೆ ಖಂಡಿತ ಬೆಳೆಯೋದಕ್ಕೆ ಸಾಧ್ಯ. ನನ್ನಿಂದ ಆಗಲ್ಲ, ಏನೂ ಆಗಲ್ಲ ಅಂತ ಕೂತ್ರೆ ಖಂಡಿತ ಆಗಲ್ಲ. ಪ್ಲಸ್ ಒಂದು ಜರ್ನಲಿಸಮ್ ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಾ ಇದ್ದರೆ ಒಂದು ಸಜೆಷನ್ ನಿಮಗೆ, 6 ಸೆಮ್ಗಳಿರುತ್ತೆ ಅಲ್ವಾ, ಡಿಗ್ರಿಯಲ್ಲಿ 6 ಸೆಮ್ಗಳಿರುತ್ತೆ. 6 ಸೆಮ್ಮಲ್ಲಿ 6 ಸಲ ರಜೆ ಸಿಗುತ್ತೆ ನಮಗೆ. ಸೆಮ್ ಆದ ತಕ್ಷಣ ನಮಗೆ, ಅಂದರೆ ಎಕ್ಸಾಮ್ ಆದ ತಕ್ಷಣ ನಮಗೆ ರಜೆ ಸಿಗುತ್ತೆ. ಆ ರಜೆಯನ್ನು ಯಾವತ್ತೂ ಕೂಡ ವೇಸ್ಟ್ ಮಾಡಬೇಡಿ. ಆ ರಜೆಯನ್ನು ಯೂಸ್ ಮಾಡ್ಕೊಳ್ಳಿ. ಹೇಗೆ ಯೂಸ್ ಮಾಡೋದು ಅಂತ ಕೇಳೋದಾದರೆ, ಒಂದೊಂದು ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡಿ. ಆಗ ನಿಮಗೆ ಬೇರೆ ಬೇರೆ ರೀತಿಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಂದರೆ ಈ ಒಂದು ನ್ಯೂಸ್ ಚಾನಲ್ ಈ ಥರ ಇದ್ದರೆ ಈ ಥರ, ಎಲ್ಲ ನ್ಯೂಸ್ ಚಾನಲ್ ಒಂದೇ ಥರ ಇರೋದಿಲ್ಲ. ಬೇರೆ ಬೇರೆ ನಿಮಗೆ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಳೋಕ್ಕಾಗುತ್ತೆ. ಒಂದೇ ಚಾನಲ್ ಇದ್ದರೆ ನಿಮಗೆ ಖಂಡಿತ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋಕ್ಕಾಗಲ್ಲ. ಸೊ 6 ಚಾನಲ್ಗಳಲ್ಲಿ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಬೋದು. ಅಥವಾ ನಾನು ಪೇಪರಲ್ಲಿ ವರ್ಕ್ ಮಾಡಬೇಕು, ನ್ಯೂಸ್ ಪೇಪರಲ್ಲಿ ವರ್ಕ್ ಮಾಡಬೇಕು ಅಂತಿದ್ದರೆ ಅದರದ್ದು ಇಂಟರ್ನ್ಶಿಪ್ ಮಾಡಿ. ಅಥವಾ ಬೇರೆ ಯಾವುದೋ ಒಂದು ಜಾಬ್, ಜರ್ನಲಿಸಮ್ ಇಲ್ಲ ಬೇರೆ ಜಾಬ್ ಮಾಡ್ತಿದ್ರೆ ಅಂತ ಹೇಳಿದರೆ ರಜೆಗಳನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಈಗ ನಾವು ಜಾಲಿ ಮಾಡ್ತೇವೆ, ಜಾಲಿ ಮಾಡೋಕ್ಕೆ ಅಂತ ರಜೆ ತಗೊಳ್ತೇವೆ, ಅಥವಾ ಏನೋ ಒಂದು ವಿಷಯಕ್ಕೆ ರಜೆಯನ್ನು ಯೂಸ್ ಮಾಡ್ಕೊಳ್ತೇವೆ. ಅದರಿಂದ ನಮಗೆ ಆ ಟೈಮಲ್ಲಿ ಜಾಲಿ ಮಾಡೋದಕ್ಕೆ ಓಕೆ, ನೆಕ್ಸ್ಟ್ ಫ್ಯೂಚರ್, ಅದಕ್ಕೋಸ್ಕರ ಫ್ಯೂಚರ್ ಬಗ್ಗೆ ಏನು ಅಂತ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಆ್ಯಂಡ್ ಈಗದವರಿಗೆ ಏನಂತ ಹೇಳಿದರೆ ಎಲ್ಲವೂ ಈಸಿಯಾಗಿ ಆಗಬೇಕು ಅಂತ. ಈಗ ನೋಡಿ, ನನಗೆ ಮೊನ್ನೊಬ್ಬರು ಕೇಳಿತು ಸ್ಟೂಡೆಂಟ್, ಆಗ ನಿಮಗೆ ಜಾಬ್ ಇದ್ದರೆ ಹೇಳಿ ಅಂತ. ಅದಕ್ಕೆ ಹೇಳಿದೆ, ಜಾಬ್ ಓಕೆ, ಬಟ್ ಸ್ಯಾಲ್ರಿ ಫಸ್ಟಿಗೆ ಜಾಸ್ತಿ ಇರೋದು. ನಿಮಗೆ ಸ್ಯಾಲ್ರಿ ಕೊಡಬೇಕು, 10ಕ್ಕಿಂತ ಕಮ್ಮಿ ಇದ್ದರೆ ಯಾರು ಬರ್ತಾರೆ ಅಂತ. ನಾವು ಎಲ್ಲದಕ್ಕೂ ರೆಡಿ ಆಗಿರಬೇಕು. ಇಂಟರ್ನ್ಶಿಪ್ ಇಲ್ಲ, ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದರೆ ಯಾರು ಕೊಡ್ತಾರೆ ಸ್ಯಾಲ್ರಿ, ಹೌದಲ್ವಾ? ಎಲ್ಲದಕ್ಕೂ ರೆಡಿ ಇರಬೇಕು. ಆಗ ಮಾತ್ರ ನಿಮಗೆ ಜರ್ನಲಿಸಮ್ ಫೀಲ್ಡಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ. ಅಂದರೆ ಕೆಲವರು ಹೇಳ್ಬೋದು, ನಾನು ಜರ್ನಲಿಸಮ್ ಕಲ್ತಿಲ್ಲ, ಬಟ್ ನನಗೆ ನ್ಯೂಸ್ ಆ್ಯಂಕರ್ ಆಗಬೇಕು ಅನ್ನುವಂಥ ಒಂದು ಇದಿದೆ. ಸೊ ಏನು ಮಾಡಬೇಕು, ಅವರಿಗೂ ಕೂಡ ಕಲಿಬೋದು, ಅಂದರೆ ಇಂಟರ್ನ್ಶಿಪ್ ಮಾಡಬೇಕು ಅಂತ. ಸ್ವಲ್ಪನಾದರೂ ಎಕ್ಸ್ಪೀರಿಯನ್ಸನ್ನ ಪಡ್ಕೊಳ್ದೆ ಮಾಡಬೇಡಿ. ಯಾಕಂತ ಹೇಳಿದರೆ ಜರ್ನಲಿಸಮ್ ಫೀಲ್ಡಲ್ಲಿ ಅದರದ್ದೇ ಆದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದೇ ಇರುತ್ತೆ. ಲಾ, ಎಜುಕೇಷನ್, ಅದು ಕೆಲವೊಂದು ಇರುತ್ತೆ ನಮಗೆ. ಅಂದರೆ ನನಗೆ ಗೊತ್ತಿರುವಾಗ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್, ಅದ್ರ ಬಗ್ಗೆ ತುಂಬ ಲಾ ಬಗ್ಗೆ ಕೂಡ ನಮಗೆ ಕಲಿಯಲಿಕ್ಕಿದೆ. ಸೊ ಅದರ ಜರ್ನಲಿಸಮ್ ಬಗ್ಗೆ ನಮಗೆ ಲಾ, ಅದರ ಬಗ್ಗೆ ಎಲ್ಲ ಗೊತ್ತಿದ್ದರೆ ನಮಗೆ ಇನ್ನೂ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ನಾವು ತಪ್ಪು ಮಾಡೋಕ್ಕಾಗಲ್ಲ. ಅಂದರೆ ಈಗ ಒಂದು ಸ್ಕ್ರಿಪ್ಟ್ ಮಾಡ್ತೀರ ಅಂದ್ಕೊಳ್ಳಿ, ಸ್ಕ್ರಿಪ್ಟಲ್ಲಿ ನಿಮ್ಮ ಡೆಸ್ಕಲ್ಲಿ ತಗೊಳ್ತಾರೆ, ಜರ್ನಲಿಸಮ್ ಇದು ನ್ಯೂಸ್ ಡೆಸ್ಕಲ್ಲಿ ತಗೊಳ್ತಾರೆ. ಆಗ ಒಂದು ಸ್ಕ್ರಿಪ್ಟ್ ಮಾಡಿರ್ತೀರ, ಅದರ ಬಗ್ಗೆ ನಿಮ್ಗೆ ರೂಲ್ಸ್ ಗೊತ್ತಿಲ್ಲ ಅಂತ ಹೇಳಿದರೆ, ಏನಾದರೂ ಮಿಸ್ಟೇಕ್ ಆದರೆ, ಅವ್ರು ಈಗ FIR ಹಾಕದ ಏನಾದರೂ ನ್ಯೂಸ್ ಮಾಡಿದರೆ ಅದು ನಮ್ಮ ಮೇಲೆ ಬರುತ್ತೆ. ಏನಾದರೂ ತಪ್ಪಾದರೆ ನಮ್ಮ ಮೇಲೆ ಬರುತ್ತೆ. ಹಾಗಾಗಿ ಅದರ ಬಗ್ಗೆ ತಿಳ್ಕೊಂಡು ಮಾಡಿದರೆ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಜರ್ನಲಿಸಮ್ ಬಗ್ಗೆ ತಿಳ್ಕೊಂಡು ಈ ಒಂದು ಫೀಲ್ಡ್ ಒಳಗೆ ಬನ್ನಿ. ಆ್ಯಂಡ್ ಡಿಗ್ರಿ ಆಗಿದೆ, ಸೊ ನನಗೆ ಜರ್ನಲಿಸಮ್ ಬೇಕಿತ್ತು, ನನಗೆ ಈಗ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದು, ಡಿಗ್ರಿಯಲ್ಲಿ ನಾನು BA ತಗೊಂಡಿದ್ದೆ ಅಥವಾ BCom ಏನೋ ತಗೊಂಡಿದ್ದೆ, ಬಟ್ ನನಗೆ ಜರ್ನಲಿಸಮ್ ಫೀಲ್ಡ್ ಬರಬೇಕು ಅಂತ ಹೇಳಿದರೆ ನೆಕ್ಸ್ಟ್ MCJ ಅನ್ನುವಂಥ ಆಪ್ಷನ್ ಇದೆ, ಮಾಸ್ಟರ್ ಡಿಗ್ರಿ. ಸೊ ಜರ್ನಲಿಸಮ್, ಮಾಸ್ ಕಮ್ಯುನಿಕೇಷನ್ ಇನ್ ಇಂಡಿಯಾ, ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್, ಓಕೆ, MCJ ಅಂತ. ಸೊ ಅದನ್ನು ಚೂಸ್ ಮಾಡ್ಕೊಳ್ಳಿ. ಅದು 2 ವರ್ಷದ ಕೋರ್ಸ್ ಇರುತ್ತೆ. ಇಲ್ಲಿ ಪುತ್ತೂರಲ್ಲಿ ನೋಡೋದಾದರೆ ವಿವೇಕಾನಂದ ಕಾಲೇಜಲ್ಲಿದೆ, ಮತ್ತು ಮಂಗಳೂರಲ್ಲಿ ಯೂನಿವರ್ಸಿಟಿಯಲ್ಲಿದೆ. ಸೊ ಅದು ಕೂಡ ನಿಮಗೆ ತುಂಬ ಬೆಸ್ಟ್. ಯಾಕಂತ ಹೇಳಿದರೆ ಅದರಲ್ಲಿ ಕೂಡ ತುಂಬ ಕಲಿಯಲಿಕ್ಕಿರುತ್ತೆ. ಆದಷ್ಟು ನೀವು ಜರ್ನಲಿಸಮ್ ಚೂಸ್ ಮಾಡ್ಕೊಂಡಿದ್ರೆ ಆದಷ್ಟು ಕಲಿಯೋದ್ರ ಬಗ್ಗೆ ಜಾಸ್ತಿ ತಗೊಳ್ಳೋ ಬದಲು ಆದಷ್ಟು ಪ್ರಾಕ್ಟಿಕಲ್ ಆಗಿ ಮಾಡಿ. ಅಂದರೆ ಈಗ ಕ್ಯಾಮರಾ ವರ್ಕ್ ಆಗಿರ್ಬೋದು, ಎಡಿಟಿಂಗ್ ವರ್ಕ್ ಆಗಿರ್ಬೋದು, ಸ್ಕ್ರಿಪ್ಟ್ ಬಗ್ಗೆ ಆಗಿರ್ಬೋದು, ರಿಪೋರ್ಟಿಂಗ್ ಬಗ್ಗೆ ಆಗಿರ್ಬೋದು, ಆ್ಯಂಕರಿಂಗ್ ಬಗ್ಗೆ ಆಗಿರ್ಬೋದು, ಇದರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತಗೊಂಡು ನೀವು ಯಾತಕ್ಕೋಸ್ಕರ ನೀವು ಜರ್ನಲಿಸಮ್ ತಗೊಂಡ್ರಿ ಅದನ್ನು ಈಡೇರಿಸ್ತಾ ಹೋಗಿ. ಈಗ ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಬಂತಲ್ವಾ, ಖಂಡಿತ ಆಗುತ್ತೆ, ಇದರಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಯಾಕಂತ ಹೇಳಿದರೆ ಪ್ರಾಕ್ಟಿಕಲ್ ಆಗಿ ಹೇಗೆ ನೀವು ಆ್ಯಕ್ಟಿವ್ ಇರ್ತೀರೋ ಅದು ತುಂಬ ಇಂಪಾರ್ಟೆಂಟ್. ಈಗ ನನಗೆ ನೋಡಿ, ಸ್ಟೇಟ್ ಚಾನಲ್ ಇಂಟರ್ವ್ಯೂ ಆಗೋಗೆಲ್ಲ ಬಯೋಡೇಟಾ ಅದೆಲ್ಲ ನೋಡ್ತಾರೆ, ಬಟ್ ನಾನು ಇಷ್ಟು ಚಾನಲಲ್ಲಿ ವರ್ಕ್ ಮಾಡಿದ್ರು ಕೂಡ ರೆಸ್ಯೂಮ್ ಅಂತ ಇತ್ತು, ಬಟ್ ನನ್ನ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅದು ಯಾವುದು ಇಂಪಾರ್ಟೆಂಟ್ ಅಲ್ಲ. ಅವರಿಗೇನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರುತ್ತೆ, ಸೊ ಅದು ಅವ್ರಿಗೆ ಇಂಪಾರ್ಟೆಂಟ್ ಆಗಿತ್ತು. ಆ್ಯಕ್ಟಿವಿಟೀಸಲ್ಲಿ ಯಾವ ಆ್ಯಕ್ಟಿವಿಟೀಸ್ ಇರುತ್ತೆ,
ಹೇಗೆ ಆ್ಯಂಕರಿಂಗ್ ಮಾಡ್ತಾರೆ. ಸೊ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಜರ್ನಲಿಸಮ್ ಫೀಲ್ಡಲ್ಲಿ, ಅಂದರೆ ನ್ಯೂಸಿಗೆ ಎಂಟ್ರಿ ಆಗೋದಾದರೆ. ಸೊ ಇದನ್ನು ಆದಷ್ಟು ನೀವು ನೋಡ್ಕೊಳ್ಳಿ. ಎಸ್, ಇದು ಇಷ್ಟು ಹೇಳುವಂಥ ವಿಷಯ ಇತ್ತು, ಅದಕ್ಕೋಸ್ಕರ ಹೇಳಿದ್ದೇನೆ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮೆ ಇರಲಿ, ಯಾಕಂತ ಹೇಳಿದರೆ ನನಗೆ ಗೊತ್ತಿದ್ದದನ್ನೇ ಹೇಳಿದ್ದೆ ಅಷ್ಟೇ. ಬೇರೆಯವ್ರ ವಿಚಾರ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ದು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ವಿಡಿಯೋ ಮಾಡಿ ಹಾಕ್ತೇನೆ, ಇಲ್ಲಾಂದರೆ ಜಸ್ಟ್ ಒಂದು ಹೇಳೋಕ್ಕಾಗುವಂಥದ್ದು ಅಂತ ಹೇಳಿದರೆ ಕಮೆಂಟಲ್ಲಿ ನಿಮಗೆ ಆನ್ಸರ್ ಮಾಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಹೇಳಬೇಕು, ಕೆಲವೊಂದು ಆ್ಯಂಕರಿಂಗ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೇನೆ, ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ ಆಲ್ರೆಡಿ. ಸೊ ಏನಾದರೂ ಆ್ಯಂಕರಿಂಗ್ ಟಿಪ್ಸ್, ಸ್ಟೇಜ್ ಆ್ಯಂಕರಿಂಗ್ ಹೇಗೆ, ಅದರದ್ದು ಕೂಡ ಪ್ರೀವಿಯಸ್ ವಿಡಿಯೋ ಇದೆ. ಸೊ ಅದನ್ನು ನೋಡಲಿಲ್ಲಂದರೆ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಟಾಟಾ ಬಾಯ್.